ಸ್ನೇಹಿತರೆ, ರಾಮ ಮಂದಿರ ಉದ್ಘಾಟನೆ ಮತ್ತು ಬಾಲರಾಮ ಪ್ರತಿಷ್ಠಾಪನೆ ಆದ ದಿನದಿಂದಲೂ ಇಡೀ ಪ್ರಪಂಚವೇ ಅಯೋಧ್ಯೆ ಕಡೆ ಮುಖ ಮಾಡಿ ನೋಡುತ್ತಾ ಇದೆ. ವಿಶ್ವದಲ್ಲೇ ಅತಿ ದೊಡ್ಡ ಇತಿಹಾಸ ಆಗಿ ರಾಮ ಮಂದಿರ ತಲೆ ಎತ್ತಿದೆ. ರಾಮಲಲ್ಲ ಮೂರ್ತಿ ಪ್ರತಿಷ್ಠಾಪನೆ ಆದ ದಿನದಿಂದಲೂ ಇಂದಿಗೆ 5 ದಿನ ಕಳೆದು ಹೋಗಿದೆ. ಪ್ರತಿದಿನ ಲಕ್ಷಾಂತರ ಭಕ್ತರ ದಂಡೆ ಹರಿದು ಬರುತ್ತಾ ಇದೆ. ಭಾರತ ದೇಶದ ದೇವಸ್ಥಾನದ ಇತಿಹಾಸದಲ್ಲೇ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಎಲ್ಲೂ ಬಂದಿಲ್ಲ, ಯಾರು ಕೂಡ ಕೇಳಿಲ್ಲ, ನೋಡೂ ಇಲ್ಲ. ಕೇವಲ ಭಾರತ ದೇಶವಲ್ಲ, ಪ್ರಪಂಚಾದ್ಯಂತ ಅಯೋಧ್ಯೆ ಮಂದಿರಕ್ಕೆ ಬರುತ್ತಾ ಇದ್ದಾರೆ. ವಿದೇಶದಲ್ಲಿ ನೆಲೆಸಿರುವ ಭಾರತೀಯರು ಮತ್ತು ವಿದೇಶಿಯರು ಎಲ್ಲರೂ ದಂಡೋಪದಂಡವಾಗಿ ರಾಮ ಮಂದಿರಕ್ಕೆ ಭೇಟಿ ಕೊಡುತ್ತಾ ಇದ್ದಾರೆ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರೋದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಏನಪ್ಪಾ ಅಂದರೆ ಬಾಲರಾಮನ ಮೂರ್ತಿಯಲ್ಲಿ ನಡೆಯುತ್ತಾ ಇರುವ ಅದ್ಭುತ ಪವಾಡ. ಹೌದು ವೀಕ್ಷಕರೇ, ಊಹೆಗೂ ನಿಲುಕದ ಒಂದು ಪವಾಡ ರಾಮಲಲ್ಲ ಮೂರ್ತಿಯಲ್ಲಿ ಜರುಗುತ್ತಾ ಇದೆ. ಈ ಪವಾಡ ಲಕ್ಷಾಂತರ ಭಕ್ತರ ಕಣ್ಣ ಮುಂದೆಯೇ ನಡೆಯುತ್ತಾ ಇರೋದು. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಪೂರ್ತಿ ನೋಡಿ. ಹಾಗೆ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ. ಜನವರಿ 22ನೇ ತಾರೀಕು ಪ್ರತಿಷ್ಠಾಪನೆಗೊಂಡ ಬಾಲರಾಮನ ವಿಗ್ರಹದಿಂದ ಪವಾಡಗಳು ಶುರುವಾಗಿದೆ. ದಿನದಿಂದ ದಿನಕ್ಕೆ ರಾಮದೇವರ ಮುಖದಲ್ಲಿ ಒಂದು ರೀತಿಯ ಬದಲಾವಣೆ ಕಂಡುಬರುತ್ತಾ ಇದೆ. ಈ ಮುಖದಲ್ಲಿ ಆಗುತ್ತಿರುವ ಬದಲಾವಣೆ ಅತಿ ದೊಡ್ಡ ಪವಾಡ ಅಂತಲೇ ಪರಿಗಣಿಸಲಾಗಿದೆ. ಪ್ರಾಣ ಪ್ರತಿಷ್ಠಾಪನೆ ಆಗುವ ಮುಂಚೆಯ ಬಾಲರಾಮ ಮತ್ತು ಪ್ರಾಣ ಪ್ರತಿಷ್ಠಾಪನೆಯಾದ ಅಲಂಕಾರದಲ್ಲಿ ಕಾಣುತ್ತಿರುವ ಬಾಲರಾಮಗೆ ತುಂಬ ವ್ಯತ್ಯಾಸ ಕಂಡುಬರುತ್ತಿದೆ. ಈ ಬದಲಾವಣೆಯನ್ನು ನೋಡಿದರೆ ಸ್ವತಃ ರಾಮದೇವರೇ ವಿಗ್ರಹದಲ್ಲಿ ಬಂದು ನೆಲೆಸಿದ್ದಾರೆ ಅಂತ ಅನಿಸುತ್ತಾ ಇದೆ. ಸ್ನೇಹಿತರೆ, ನೀವು ಎಡಭಾಗದಲ್ಲಿ ನೋಡುತ್ತಾ ಇರೋದು ಪ್ರಾಣ ಪ್ರತಿಷ್ಠಾಪನೆಗಿಂತ ಮುಂಚಿನ ವಿಗ್ರಹ. ಬಲಭಾಗದಲ್ಲಿ ನೋಡುತ್ತಾ ಇರೋದು ಪ್ರಾಣ ಪ್ರತಿಷ್ಠಾಪನಾಗಿ ಅಲಂಕಾರ ಮಾಡಿಕೊಂಡಿರುವ ಬಾಲರಾಮ. ರಾಮದೇವರ ವಿಗ್ರಹದ ಮುಖದಲ್ಲಿ ಏನು ಬದಲಾವಣೆ ಆಗಿದೆ ಅಂತ ನೋಡೋಣ ಬನ್ನಿ. ಒಂದೇ ಸಲ ಎರಡು ಚಿತ್ರವನ್ನು ನೋಡಿದಾಗ ತಕ್ಷಣ ಏನೋ ಒಂದು ಬದಲಾವಣೆ ಆಗಿದೆ ಅಂತ ಖಂಡಿತವಾಗಿಯೂ ಎಲ್ಲರಿಗೂ ಗೊತ್ತಾಗುತ್ತೆ. ಸೂಕ್ಷ್ಮವಾಗಿ ಗಮನಿಸಿದರೆ ಸಣ್ಣ ಸಣ್ಣ ಡೀಟೇಲ್ಸ್ಗಳು ಕೂಡ ಗಮನಕ್ಕೆ ಬರುತ್ತೆ. ಈ ಎರಡು ಚಿತ್ರದ ಕಣ್ಣನ್ನು ಸರಿಯಾಗಿ ಗಮನಿಸಿ. ಅಲಂಕಾರ ಆಗಿರುವ ಬಾಲರಾಮನ ಕಣ್ಣುಗಳಿಂದ ಹೊಳಪು ಹೆಚ್ಚಾಗಿ ಕಂಡುಬರುತ್ತಿದೆ. ರಾಮದೇವರು ಖುಷಿಯಿಂದ ತಮ್ಮ ಕಣ್ಣನ್ನು ತೆರೆದು ಭಕ್ತಾದಿಗಳನ್ನು ನೋಡುತ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅಲಂಕಾರ ಇಲ್ಲದ ರಾಮದೇವರ ವಿಗ್ರಹದ ಕಣ್ಣಿಗಿಂತ ಅಲಂಕಾರ ಆಗಿರುವ ರಾಮದೇವರ ವಿಗ್ರಹದಲ್ಲಿ ಅತಿ ಹೆಚ್ಚು ಹೊಳಪು ಕಾಣುತ್ತಿರುವುದು ನಿಮ್ಮ ಕಣ್ಣಾರೆ ನೋಡಬಹುದು. ಎರಡನೇ ಬದಲಾವಣೆ ಏನಪ್ಪಾ ಅಂದರೆ ಎರಡು ವಿಗ್ರಹದ ಹಣೆ ಭಾಗವನ್ನು ನೀವು ಗಮನವಿಟ್ಟು ನೋಡಿ. ಅಲಂಕಾರ ಇಲ್ಲದ ವಿಗ್ರಹದಲ್ಲಿ ಹಣೆಯ ಭಾಗ ಸ್ವಲ್ಪ ಹುಬ್ಬಿದೆ, ಆದರೆ ಅಲಂಕಾರದಲ್ಲಿರುವ ರಾಮದೇವರ ವಿಗ್ರಹದಲ್ಲಿ ಹಣೆ ಭಾಗ ನೇರವಾಗಿ ಕಂಡುಬರುತ್ತೆ. ಮನುಷ್ಯರಿಗೆ ಹೇಗೆ ಹಣೆ ಇರುತ್ತೋ ಅದೇ ರೀತಿ ಇದೆ. ಮೂರನೇ ಬದಲಾವಣೆ, ಎರಡು ವಿಗ್ರಹದ ಕಣ್ಣು ಹುಬ್ಬು ಒಂದು ಸಲ ನೋಡಿ ಖಂಡಿತವಾಗಿಯೂ ಬದಲಾವಣೆ ನೀವೇ ಕಂಡು ಹಿಡಿತೀರಾ. ಎಡಭಾಗದಲ್ಲಿರುವ ರಾಮದೇವರ ವಿಗ್ರಹದ ಕಣ್ಣಿನ ಹುಬ್ಬು ಸ್ವಲ್ಪ ದಪ್ಪದಾಗಿ ಕಂಡುಬರುತ್ತೆ. ಬಲಭಾಗದಲ್ಲಿರುವ ರಾಮದೇವರ ಕಣ್ಣಿನ ಹುಬ್ಬು ತೆಳುವಾಗಿ ಮತ್ತು ಡಿಮ್ ಆಗಿ ಕಂಡುಬರುತ್ತೆ. ಡಿಮ್ ಅಂದರೆ ಮಂದ ಆಗಿ ಕಾಣುತ್ತೆ. ನಾಲ್ಕನೇ ಬದಲಾವಣೆಯನ್ನು ನಿಮಗೆ ಈಗಾಗಲೇ ಗೊತ್ತಾಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ. ರಾಮದೇವರ ಎರಡು ವಿಗ್ರಹದ ಕೆನ್ನೆಗಳು ಒಂದು ಸಲ ಗಮನಿಸಿ. ಎಡಭಾಗದಲ್ಲಿರುವ ರಾಮದೇವರ ವಿಗ್ರಹದ ಕೆನ್ನೆಗಳು ಸ್ವಲ್ಪ ಹುಬ್ಬಿದೆ ಮತ್ತೆ ಮುಂದೆ ಬಂದ ಹಾಗೆ ಕಾಣುತ್ತೆ. ಆದರೆ ಬಲಭಾಗದಲ್ಲಿರುವ ಬಾಲರಾಮನ ವಿಗ್ರಹದಲ್ಲಿ ಎರಡೂ ಕೆನ್ನೆಗಳು ಹುಬ್ಬಿಲ್ಲ. ಎರಡೂ ಕೆನ್ನೆಯನ್ನು ನೀವು ಸರಿಯಾಗಿ ನೋಡಿ, ನಿಮಗೆ ಖಂಡಿತ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಐದನೇ ಬದಲಾವಣೆ ಏನಪ್ಪಾ ಅಂದರೆ ರಾಮದೇವರ ಮುಖದಲ್ಲಿ ಇರುವ ಮೂಗು. ಎಡಭಾಗ ಮತ್ತು ಬಲಭಾಗದಲ್ಲಿರುವ ಎರಡು ಚಿತ್ರದ ರಾಮದೇವರ ವಿಗ್ರಹವನ್ನು ನೋಡಿದರೆ ಖಂಡಿತವಾಗಿಯೂ ವ್ಯತ್ಯಾಸ ಅನುಭವಕ್ಕೆ ಬರುತ್ತೆ. ಎಡಭಾಗದಲ್ಲಿರುವ ರಾಮದೇವರ ಮೂಗಿನ ತುದಿ ಭಾಗವನ್ನು ನೋಡಿದರೆ ಮೂಗು ನೇರವಾಗಿ ಇರುವುದು ಕಾಣುತ್ತೆ. ಅದೇ ಬಲಭಾಗದಲ್ಲಿರುವ ರಾಮದೇವರ ಮೂಗು ನೋಡಿದರೆ ಮೂಗು ಸ್ವಲ್ಪ ಬಗ್ಗಿದ ಹಾಗೆ ಕಾಣುತ್ತೆ. ಸೂಕ್ಷ್ಮವಾಗಿ ಮೂಗಿನ ತುದಿ ಭಾಗವನ್ನು ಗಮನಿಸಿದರೆ ಈ ವ್ಯತ್ಯಾಸ ಕಾಣುತ್ತೆ. ಆರನೇ ಬದಲಾವಣೆ ಏನಪ್ಪಾ ಅಂದ್ರೆ ಒಂದು ಸಲ ಎರಡು ಚಿತ್ರದ ವಿಗ್ರಹದ ಬಾಯನ್ನು ಗಮನಿಸಿ. ಎಡಭಾಗದಲ್ಲಿರುವ ರಾಮದೇವರ ವಿಗ್ರಹ ಕೂಡ ನಗುತ್ತಾ ಇದೆ. ಬಲಭಾಗದಲ್ಲಿರುವ ಅಲಂಕಾರ ಮಾಡಿಕೊಂಡಿರುವ ರಾಮದೇವರ ವಿಗ್ರಹ ಕೂಡ ನಗುತ್ತಾ ಇದೆ. ಆದರೆ ಅಲಂಕಾರದಲ್ಲಿರುವ ವಿಗ್ರಹ ಸ್ವಲ್ಪ ಹೆಚ್ಚಾಗಿ ನಗುತ್ತಾ ಇರುವ ರೀತಿ ಕಂಡುಬರುತ್ತೆ. ಭಕ್ತರ ಜೊತೆ ರಾಮದೇವರು ತುಂಬ ಖುಷಿಯಿಂದ ಮಾತನಾಡುತ್ತಾ ನಗುತ್ತಾ ಇರುವ ಹಾಗೆ ಕಾಣುತ್ತೆ. ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾ ಇರುವ ಲಕ್ಷಾಂತರ ಭಕ್ತಾದಿಗಳು ಈ ಬದಲಾವಣೆಯನ್ನು ತಮ್ಮ ಕಣ್ಣಾರೆ ನೋಡಿ ಖುಷಿಯಿಂದ ಭಾವುಕರಾಗುತ್ತಿದ್ದಾರೆ. ಈ ಬದಲಾವಣೆ ಬಗ್ಗೆ ದೊಡ್ಡ ದೊಡ್ಡ ವಿಜ್ಞಾನಿಗಳು ಪಂಡಿತರು ಹೇಳಿರುವ ಪ್ರಕಾರ ಬಾಲರಾಮ ದೇವರ ಪ್ರತಿಷ್ಠಾಪನೆಯಾಗಿ ಅಲಂಕಾರ ಆದ ಮೇಲೆ ದೇವರ ಅಪರೂಪವಾದ ಒಂದು ಶಕ್ತಿ ಮೂರ್ತಿ ಒಳಗಡೆ ಬಂದಿದೆ. ಈ ಶಕ್ತಿಯಿಂದಲೇ ಈ ರೀತಿ ಬದಲಾವಣೆಗಳು ಗೋಚರ ಆಗುತ್ತಾ ಇದೆ ಅಂತ. ರಾಮಲಲ್ಲ ಮೂರ್ತಿಯನ್ನು ಕೆತ್ತನೆ ಮಾಡಿದ ನಮ್ಮ ಕರ್ನಾಟಕದ ಅರುಣ್ ಯೋಗಿರಾಜ್ ಅವರು ಒಂದು ಟಿವಿ ಸಂದರ್ಶನದಲ್ಲಿ ಹೇಳುತ್ತಾರೆ.
ಪ್ರಭು ಶ್ರೀರಾಮದೇವರು ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಮುಖದ ಎಕ್ಸ್ಪ್ರೆಷನ್ ಅಲ್ಲಿ ಬದಲಾವಣೆ ಆಗಿದೆ. ಇದಕ್ಕೆಲ್ಲ ದೇವರ ಪವಾಡವೇ ಕಾರಣ. ದೇವರು ಹೊಸ ರೂಪವನ್ನು ಸೃಷ್ಟಿ ಮಾಡಿಕೊಳ್ಳುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಪ್ರತಿದಿನ ಅಯೋಧ್ಯೆಯ ರಾಮ ಮಂದಿರಕ್ಕೆ ಹರಿದು ಬರುತ್ತಾ ಇರುವ ಭಕ್ತಾದಿಗಳ ಸಂಖ್ಯೆ 3 ಲಕ್ಷದ ಮೇಲೆ ದಾಟಿದೆ. ಇದರಿಂದ ಹೊಸ ದಾಖಲೆಯೇ ಆರಂಭ ಆಗಿದೆ. ಇನ್ನು ಮುಂಬರುವ ದಿನಗಳಲ್ಲಿ ಪ್ರತಿದಿನ ದೇವಸ್ಥಾನಕ್ಕೆ ಬರುವವರ ಸಂಖ್ಯೆ 4 ಲಕ್ಷ ದಾಟಿದರೂ ಅಚ್ಚರಿ ಇಲ್ಲ ಅಂತ ಹೇಳಲಾಗಿದೆ. ಒಂದು ಸರ್ವೆ ಹೇಳಿರೋ ಪ್ರಕಾರ ಅಯೋಧ್ಯೆಯ ರಾಮ ಮಂದಿರಕ್ಕೆ ವಾರ್ಷಿಕವಾಗಿ ಸುಮಾರು 5 ಕೋಟಿ ಭಕ್ತರನ್ನು ಆಕರ್ಷಿಸುವ ನಿರೀಕ್ಷೆ ಇದೆ ಅಂತೆ. ನಮ್ಮ ದೇಶದಲ್ಲಿ ಭಕ್ತಾದಿಗಳು ಅತಿ ಹೆಚ್ಚು ಭೇಟಿ ಕೊಡುವ ದೇವಸ್ಥಾನಗಳು ಒಂದು ತಿರುಪತಿ, ಮತ್ತೊಂದು ವೈಷ್ಣೋದೇವಿ ದೇವಸ್ಥಾನ. ಈ ಎರಡೂ ದೇವಸ್ಥಾನದ ದಾಖಲೆಯನ್ನು ರಾಮ ಮಂದಿರ ಮುರಿಯಲಿದೆ ಅಂತಲೇ ಹೇಳಲಾಗಿದೆ. ರಾಮ ಮಂದಿರದಿಂದ ಉತ್ತರ ಪ್ರದೇಶ ರಾಜ್ಯ ಮತ್ತು ಅಯೋಧ್ಯೆ ನಗರ ಅತಿ ಹೆಚ್ಚು ಅಭಿವೃದ್ಧಿ ಹೊಂದುತ್ತೆ. ಈಗಾಗಲೇ ಅಯೋಧ್ಯೆ ನಗರದಲ್ಲಿ ಬರುವ ಭಕ್ತಾದಿಗಳಿಗೆ ಉಳಿದುಕೊಳ್ಳಲು ಸಾವಿರಾರು ಹೋಟೆಲ್ಗಳ ನಿರ್ಮಾಣ ಕಾರ್ಯ ಆರಂಭ ಆಗಿದೆ. ಇದರಿಂದ ಲಕ್ಷಾಂತರ ಮಂದಿಗೆ ಉದ್ಯೋಗ ಕೂಡ ಸಿಗುತ್ತೆ. ಇದರ ಜೊತೆ ಉತ್ತರ ಪ್ರದೇಶದ ಪ್ರವಾಸೋದ್ಯಮ ಕೂಡ ಬೆಳೆಯುತ್ತೆ. ಉತ್ತರ ಪ್ರದೇಶದಲ್ಲಿ ವಾರಣಾಸಿ, ಪ್ರಯಾಗ್ರಾಜ್, ಮಥುರಾ, ವೃಂದಾವನ್, ಗೋಕುಲ್, ಗೋರಂಖ್ಪುರ್ ಈ ಸ್ಥಳಗಳಿಗೆ ಪ್ರತಿದಿನ ಲಕ್ಷಾಂತರ ಜನ ಬರ್ತಾರೆ. ಇವರೆಲ್ಲರೂ ಅಯೋಧ್ಯೆಯ ರಾಮ ಮಂದಿರಕ್ಕೆ ಭೇಟಿ ಕೊಟ್ಟು ರಾಮದೇವರ ದರ್ಶನ ಮಾಡಿಕೊಂಡೇ ಹೋಗೋದು. ನೇರವಾಗಿ ಅಯೋಧ್ಯೆಯ ರಾಮ ಮಂದಿರಕ್ಕೆ ಬರುವ ಭಕ್ತರು ಈ ಎಲ್ಲ ಬೇರೆ ಪ್ರವಾಸಿ ತಾಣಕ್ಕೂ ಭೇಟಿ ಕೊಡ್ತಾರೆ. ಇದರಿಂದ ಕೇವಲ 2 ವರ್ಷದಲ್ಲಿ ಉತ್ತರ ಪ್ರದೇಶದ ಟೂರಿಸಂ ಇಂಡಸ್ಟ್ರಿ ನಂಬರ್ 1 ಆಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಬಾಲರಾಮ ದೇವರ ಮೂರ್ತಿಯ ಮುಖದಲ್ಲೇ ಆಗುತ್ತಿರುವ ಬದಲಾವಣೆ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.